ವಿಶ್ವದ ಮೊದಲ ವಿಮಾನ ನಿಲ್ದಾಣ 1909ರಲ್ಲಿ ಕಾಲೇಜ್ ಪಾರ್ಕ್ ಏರ್ಪೋರ್ಟ್ ಅಮೆರಿಕಾದಲ್ಲಿ ಆರಂಭವಾಗಿತ್ತು. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ನಾಗರಿಕ ವಿಮಾನ ನಿಲ್ದಾಣ ಅದು ಜುಹು ಏರೋಡ್ರೋಮ್, ಮುಂಬೈ. ಭಾರತದ ನಾಗರಿಕ ವಿಮಾನದ ಪಿತಾಮಹರೆಂದೇ ಖ್ಯಾತರಾದ JRD ಟಾಟಾ ಅವರು 1932 ಅಕ್ಟೋಬರ್ 15ರಂದು ಕರಾಚಿಯಿಂದ ಮುಂಬೈನ ಜುಹುಗೆ ಮೊದಲ ವಾಣಿಜ್ಯ ವಿಮಾನವನ್ನ ಯಶಸ್ವಿಯಾಗಿ ಇಳಿಸುವ ಮೂಲಕ ಇಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ್ದರು. ಇದು ಮುಂದೆ ಏರ್ ಇಂಡಿಯಾ ಸ್ಥಾಪನೆಗೆ ನಾಂದಿಯಾಗಿತ್ತು. ಬೆಂಗಳೂರಿನಲ್ಲಿ ವಾಣಿಜ್ಯ ವಿಮಾನಯಾನಕ್ಕಾಗಿ ಆರಂಭವಾದ ಮೊದಲ ವಿಮಾನ ನಿಲ್ದಾಣ ಅದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದ್ರೆ HAL ಏರ್ಪೋರ್ಟ್ ಆಗಿದೆ. HAL ವಿಮಾನ ನಿಲ್ದಾಣವನ್ನ ಜನವರಿ 1941ರಲ್ಲಿ ತೆರೆಯಲಾಯಿತು. ಆದರೆ ವಾಣಿಜ್ಯ ವಿಮಾನಗಳು ಕೆಲವು ವರ್ಷಗಳ ನಂತರ ಆರಂಭವಾಗಿದ್ದವು. 1941ರಿಂದ 2008ರವರೆಗೂ ಇದು ಬೆಂಗಳೂರಿನ ಪ್ರಮುಖ ವಿಮಾನ ನಿಲ್ದಾಣವಾಗಿ ಕಾರ್ಯವನ್ನ ನಿರ್ವಹಿಸಿತ್ತು. ಜಗತ್ತಿನ ಅತಿ ಹೆಚ್ಚು ಜನದಟ್ಟಣೆಯ ವಿಮಾನ ನಿಲ್ದಾಣ ಅದು ಅಟ್ಲಾಂಟಾದ ಹಾರ್ಟ್ಸ್ ಫೀಲ್ಡ್ ಜಾಕ್ಸನ್ ಏರ್ಪೋರ್ಟ್ ಆಗಿದೆ. ಅತಿ ದೊಡ್ಡ ಪ್ರದೇಶ ಅಂದ್ರೆ ಸೌದಿ ಅರೇಬಿಯಾದ ಕಿಂಗ್ ಫಹದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 780 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದೇ ಕಾರಣ ಇದನ್ನ ಅತ್ಯಂತ ದೊಡ್ಡದಾದಂತಹ ಹರಡಿಕೊಂಡಿರುವ ವಿಮಾನ ನಿಲ್ದಾಣ ಎಂದು ಗುರುತಿಸಲಾಗಿದೆ. ಅಂದ ಹಾಗೆ ಈ ಭೂಮಿಯ ಮೇಲೆ ಅತಿ ಉದ್ದದ ರನ್ವೇ ಇರುವುದು ಟಿಬೆಟ್ನ ಕೋಮ್ಡೋ ಬಾಮ್ದಾ ವಿಮಾನ ನಿಲ್ದಾಣ. ಇದು 5.5 ಕಿಲೋಮೀಟರ್ ಉದ್ದದ ರನ್ವೇಯನ್ನ ಹೊಂದಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ 2008ರಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಗಿತ್ತು. ಇದು ಭಾರತದ ಅತ್ಯಂತ ಬ್ಯುಸಿ ವಿಮಾನ ನಿಲ್ದಾಣ ಎಂದು ಗುರುತಿಸಲಾಗಿದೆ. 2023ರಲ್ಲಿ ಆರಂಭವಾದ ಟರ್ಮಿನಲ್ 2 ಅನ್ನ ಗಾರ್ಡನ್ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದರ ಒಳಾಂಗಣವು ತೋಟದ ಮಾದರಿಯಲ್ಲಿದೆ. ಇತ್ತೀಚೆಗೆ ಏರ್ಪೋರ್ಟ್ ನಲ್ಲಿ ಬೆಂಗಳೂರಿನ ಟರ್ಮಿನಲ್ 2 ನಲ್ಲಿ ರೋಬೋಟ್ಗಳನ್ನ ಕೂಡ ಬಳಸಲಾಗುತ್ತಿವೆ. ಇವು ಪ್ರಯಾಣಿಕರಿಗೆ ಸಹಾಯವಾಗಲೆಂದು ತಮ್ಮ ಸಹಾಯ ಹಸ್ತವನ್ನ ಪ್ರಯಾಣಿಕರಿಗೆ ಕೊಡುತ್ತಿವೆ. ಇವುಗಳು ಸಂಪೂರ್ಣವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಕರನ್ನ ಸಾಗಿಸಲು ಸಹಾಯ ಮಾಡುತ್ತಿವೆ. ಅಂದ ಹಾಗೆ ಚೈನಾದ ದೋವೋಚೆಂಗ್ ಯಾಡಿಂಗ್ ವಿಮಾನ ನಿಲ್ದಾಣ ಅತ್ಯಂತ ಎತ್ತರದಲ್ಲಿರುವ ವಿಮಾನ ನಿಲ್ದಾಣವಾಗಿದೆ. ಇದು ಸಮುದ್ರ ಮಟ್ಟಕ್ಕಿಂತ 4411 ಮೀಟರ್ ಎತ್ತರದಲ್ಲಿದೆ. ಅಂದ ಹಾಗೆ ಇಸ್ರೇಲ್ನ ಬಾರ್ ಯಹೋದಾ ಏರ್ಫೀಲ್ಡ್ ಸಮುದ್ರ ಮಟ್ಟಕ್ಕಿಂತ 378 ಮೀಟರ್ ಕೆಳಗಿದೆ ಅಂದ್ರೆ ನೀವು ನಂಬಲೇಬೇಕು. ಅಂದ ಹಾಗೆ ಅಮೆರಿಕಾದ ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಪ್ರಪಂಚದ ಪ್ರಸಿದ್ಧ ಹಾಂಟೆಡ್ ವಿಮಾನ ನಿಲ್ದಾಣ ಎಂದು ಗುರುತಿಸಲಾಗಿದೆ. ಈ ವಿಮಾನ ನಿಲ್ದಾಣದ ಒಳಗೆ ವಿಚಿತ್ರ ಕೋಣೆಗಳಿವೆ, ವಿಚಿತ್ರ ಕೂಗುಗಳು ಕೇಳಿ ಬರುತ್ತವೆ, ವಿಚಿತ್ರ ಚಿತ್ರಗಳಿವೆ ಹಾಗೂ ಕೆಲವು ಭಯಾನಕ ದೃಶ್ಯಗಳು ಕಾಣುತ್ತವೆ. ಕೆಲವರ ಪ್ರಕಾರ ಹಿಂದೆ ಇಲ್ಲಿ ಹಲವಾರು ಜನರ ಸಾವಾಗಿತ್ತು. ಆ ಪ್ರಯಾಣಿಕರ ಆತ್ಮಗಳು ಈಗಲೂ ಕೂಡ ಈ ವಿಮಾನ ನಿಲ್ದಾಣದಲ್ಲಿ ರಾತ್ರಿಯ ಸಮಯದಲ್ಲಿ ಓಡಾಡುತ್ತವೆ ಅನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೂ ಕೂಡ ಈ ವಿಮಾನ ನಿಲ್ದಾಣದಲ್ಲಿ ಕೆಲವು ಪ್ರಯಾಣಿಕರು ಭೂತಗಳನ್ನ, ಪ್ರೇತಗಳನ್ನ, ಆತ್ಮಗಳನ್ನ ನೋಡಿರುವುದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವರು ಹೇಳುವ ಪ್ರಕಾರ ಈ ವಿಮಾನ ನಿಲ್ದಾಣದ ಕೆಳಗಡೆ ಗುಪ್ತ ಭೂಗತ ಸುರಂಗ ಮತ್ತು ರಹಸ್ಯ ಕೋಣೆಗಳಿವೆ ಎಂದು ಕೂಡ ನಂಬಲಾಗಿದೆ. ಅಂದ ಹಾಗೆ ಜಪಾನಿನ ಕಾನ್ಸಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕೃತಕ ದ್ವೀಪದಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಈ ವಿಮಾನ ನಿಲ್ದಾಣವು ನಿಜವಾಗಿ ಹೇಳಬೇಕೆಂದ್ರೆ ಒಂದು ತೇಲುವ ವಿಮಾನ ನಿಲ್ದಾಣವಾಗಿದೆ. ಮಕ್ಕಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ತೆನ್ಜಿಂಗ್ ಹಿಲರಿ ಏರ್ಪೋರ್ಟ್ ನೇಪಾಳ್. ಈ ವಿಮಾನ ನಿಲ್ದಾಣವು ಲೋಕದಲ್ಲಿನ ಅತ್ಯಂತ ಭಯಾನಕ ಲ್ಯಾಂಡಿಂಗ್ ಗೊಂಡ ವಿಮಾನ ನಿಲ್ದಾಣ ಎಂದು ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ಲ್ಯಾಂಡಿಂಗ್ ಮಾಡುವಾಗ ಹಲವಾರು ವಿಮಾನಗಳು ಅಪಘಾತಕ್ಕೆ ಒಳಗಾಗಿ ಹಲವಾರು ಜನರ ಸಾವು ಕೂಡ ಆಗಿ ಹೋಗಿದೆ. ಆದ್ರೂ ಕೂಡ ಈ ವಿಮಾನ ನಿಲ್ದಾಣವನ್ನ ಈಗಲೂ ಕೂಡ ಮುನ್ನಡೆಸುತ್ತಿರುವುದು ಅಚ್ಚರಿಯ ಸಂಗತಿಯೇ ಆಗಿದೆ. ಅಂದ ಹಾಗೆ ಚಿಕಾಗೋದ ಓಹೇರ್ ಏರ್ಪೋರ್ಟ್ 190ಕ್ಕೂ ಹೆಚ್ಚು ಗೇಟ್ಗಳನ್ನ ಹೊಂದಿರುವ ವಿಮಾನ ನಿಲ್ದಾಣವಾಗಿದೆ. ಬೀಜಿಂಗ್ ನಲ್ಲಿರುವ ಡಾಕ್ಸಿಂಗ್ ಟರ್ಮಿನಲ್ 98 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ. ಬ್ಯಾಂಕಾಕ್ನ ಸ್ವರ್ಣಭೂಮಿ ಏರ್ಪೋರ್ಟ್ ಅತಿ ಎತ್ತರದ ನಿಯಂತ್ರಣ ಗೋಪುರ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ATC ಯನ್ನು ಹೊಂದಿದೆ. ಇದರ ಎತ್ತರ ಸರಿಸುಮಾರು 132 ಮೀಟರ್ ಆಗಿದೆ. ಬಾರಾ ಏರ್ಪೋರ್ಟ್ ಸ್ಕಾಟ್ಲೆಂಡ್ ನಲ್ಲಿರುವ ಈ ಬಾರಾ ಏರ್ಪೋರ್ಟ್ ವಿಶೇಷತೆ ಏನೆಂದ್ರೆ ಇಲ್ಲಿ ವಿಮಾನಗಳು ನೀರಿನ ಮೇಲೆಯೇ ಟೇಕ್ ಆಫ್ ಆಗುತ್ತವೆ, ನೀರಿನ ಮೇಲೆಯೇ ಲ್ಯಾಂಡಿಂಗ್ ಕೂಡ ಮಾಡಬೇಕು. ಯಾಕಂದ್ರೆ ಇದು ಬೀಚಿನ ಪಕ್ಕದಲ್ಲಿದೆ, ಅಂದ್ರೆ ಸಮುದ್ರದ ದಡದಲ್ಲಿದೆ. ಇಡೀ ವಿಶ್ವದಲ್ಲಿಯೇ ಬೀಚ್ ನಲ್ಲಿ ವಿಮಾನಗಳು ಹಾರಾಟ ನಡೆಸುತ್ತಿರುವುದು ಇಲ್ಲಿ ಮಾತ್ರ.
ಅಂದ ಹಾಗೆ ಈ ವಿಮಾನ ನಿಲ್ದಾಣದಲ್ಲಿ 3 ರನ್ವೇಗಳಿವೆ. ಸಿಂಗಪೂರಿನ ಚಾಂಗಿ ಏರ್ಪೋರ್ಟ್ ನಲ್ಲಿ ಬೃಹತ್ ಒಳಾಂಗಣ ಜಲಪಾತವಿದೆ. ಇದು ವಿಶ್ವದ ಅತ್ಯಂತ ಸುಂದರ ಹಾಗೂ ಅತ್ಯಂತ ನಂಬರ್ 1 ಏರ್ಪೋರ್ಟ್ ಎಂದು ಈಗಲೂ ಕೂಡ ಇದನ್ನ ಗುರುತಿಸಲಾಗುತ್ತಿದೆ. ಅಂದ ಹಾಗೆ ಪ್ರತಿ ವಿಮಾನ ನಿಲ್ದಾಣಕ್ಕೂ ತನ್ನದೇ ಆದಂತಹ ಒಂದು ವಿಶೇಷ ಏರ್ಪೋರ್ಟ್ ಕೋಡ್ ಕೂಡ ಇರುತ್ತದೆ. ಹೇಗೆ ರೈಲ್ವೆ ಸ್ಟೇಷನ್ ಗಳಿಗೆ ತಮ್ಮದೇ ಆದ ಕೋಡ್ ಇರುತ್ತದೆಯೋ ಅದೇ ರೀತಿ ಏರ್ಪೋರ್ಟ್ ಗಳಿಗೂ ಕೂಡ ತಮ್ಮದೇ ಆದಂತಹ ಕೋಡ್ಗಳು ಕೂಡ ಇರುತ್ತವೆ. ಈ ಕೋಡ್ಗಳು ವಿಮಾನ ಸಂಚಾರದಲ್ಲಿ ಗುರುತಿಗಾಗಿ ಸಹಾಯವಾಗುತ್ತವೆ. ಇದನ್ನ ಪ್ರಯಾಣಿಕರು, ವಿಮಾನದ ಕಂಪನಿಗಳು ಮತ್ತು ಪ್ರವಾಸ ಸಂಸ್ಥೆಗಳು ಬಳಸುತ್ತವೆ. ಇದು ಟಿಕೆಟ್ ನಲ್ಲಿ, ಬೋರ್ಡಿಂಗ್ ಪಾಸ್ ನಲ್ಲಿ ಮತ್ತು ಬ್ಯಾಗ್ ಟ್ಯಾಗ್ ನಲ್ಲಿ ನೀವು ಕಾಣಬಹುದಾಗಿದೆ. ಅಂದ ಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಕೋಡ್ BLR ಆಗಿದೆ. ಹಾಗೆಯೇ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೋಡ್ DEL ಆಗಿದೆ. ಅಮೆರಿಕದ ಲಾಸ್ ಏಂಜಲೀಸ್ ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೋಡ್ LAX ಆಗಿದೆ. ಅಂದ ಹಾಗೆ ಆಮ್ಸ್ಟರ್ಡಾಮ್ ನಲ್ಲಿ ಇರುವಂತಹ ವಿಮಾನ ನಿಲ್ದಾಣದಲ್ಲಿ ಹಲವಾರು ಮ್ಯೂಸಿಯಂಗಳನ್ನು ಕೂಡ ನೀವು ಕಾಣಬಹುದಾಗಿದೆ. ಇಲ್ಲಿ ಹಳೆಯ ವಿಮಾನಗಳನ್ನ ಚಿಕ್ಕ ಚಿಕ್ಕ ವಿಮಾನಗಳನ್ನಾಗಿ ಮಾಡಿ ಅವುಗಳ ಒಂದು ಮ್ಯೂಸಿಯಂ ಅನ್ನ ಕೂಡ ಇಲ್ಲಿ ಇಡಲಾಗಿದೆ. ಸಮಯ ಸಿಕ್ಕಾಗಲೆಲ್ಲ ಪ್ರಯಾಣಿಕರು ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಹೋಗುವಾಗ ಟೈಮ್ ಸಿಕ್ಕಾಗಲೆಲ್ಲ ಇಲ್ಲಿ ಈ ಮ್ಯೂಸಿಯಂಗೆ ಹೋಗಿ ಜನರು ಕಾಲವನ್ನ ಕಳೆಯೋದು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಅನೇಕ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ ಟರ್ಮಿನಲ್ ಗಳಿಗೆ ನೇರವಾಗಿ ಸಂಪರ್ಕ ಹೊಂದಿರುವ ಹೋಟೆಲ್ಗಳನ್ನು ಕೂಡ ಹೊಂದಿವೆ. ಅವು 5 ಸ್ಟಾರ್ ಆಗಲಿ, 7 ಸ್ಟಾರ್ ಆಗಲಿ, 3 ಸ್ಟಾರ್ ಆಗಲಿ, ಹೀಗೆ ನಾನಾ ಹೋಟೆಲ್ಗಳು ಟರ್ಮಿನಲ್ ಮೂಲಕವೇ ನೀವು ನೇರವಾಗಿ ತಮ್ಮ ತಮ್ಮ ಹೋಟೆಲ್ಗೂ ಕೂಡ ಹೋಗಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣದಲ್ಲಿ ಅನೇಕ ಥೀಮ್ ಉದ್ಯಾನಗಳು ಕೂಡ ಇವೆ. ಕೆಂಪೇಗೌಡ ವಿಮಾನ ನಿಲ್ದಾಣ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಪ್ರಶಸ್ತಿಯನ್ನು ಕೂಡ ಹಲವಾರು ಬಾರಿ ಪಡೆದುಕೊಂಡಿದೆ. ಅಂದ ಹಾಗೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಒಳಗಡೆ ಕಲಾ ಪ್ರದರ್ಶನ, ಹಸಿರು ತೋಟಗಳು ಮತ್ತು ಜಲಪಾತ ವಿನ್ಯಾಸಗಳನ್ನು ನೀವು ಕಾಣಬಹುದಾಗಿದೆ. ಇದೇ ಕಾರಣ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ದಕ್ಷಿಣ ಭಾರತದ ಗೇಟ್ ವೇ ಟು ದ ವರ್ಲ್ಡ್ ಎಂದು ಕರೆಯಲ್ಪಟ್ಟಿದೆ. ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲಿ ATC ಕಾರ್ಯವನ್ನ ನಿರ್ವಹಿಸುತ್ತದೆ. ಈ ವಾಯು ಸಂಚಾರ ನಿಯಂತ್ರಣವು ಪ್ರತಿದಿನ ಸಾವಿರಾರು ವಿಮಾನಗಳನ್ನ ನಿರ್ವಹಿಸುತ್ತದೆ. ATC ಎನ್ನುವುದು ವಿಮಾನಗಳು ಆಕಾಶದಲ್ಲಿ ಹಾಗೂ ನೆಲದ ಮೇಲೆ ಸುರಕ್ಷಿತವಾಗಿ ಸಂಚರಿಸುವಂತೆ ಮಾರ್ಗದರ್ಶನ ಕೊಡುವ ಒಂದು ವ್ಯವಸ್ಥೆಯಾಗಿದೆ. ಇದನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿಯೇ ಹಲವಾರು ಇಂಜಿನಿಯರ್ಗಳನ್ನ ಕೂಡ ಇಲ್ಲಿ ನೇಮಕ ಮಾಡಲಾಗುತ್ತದೆ. ಅವರನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ಸ್ ಎಂದು ಹೇಳಲಾಗುತ್ತದೆ. ATCಯ ಮುಖ್ಯ ಕೆಲಸಗಳು ಈ ರೀತಿ ಇವೆ. ವಿಮಾನ ನಡುವಿನ ಅಂತರವನ್ನ ಕಾಪಾಡುವುದು, 2 ವಿಮಾನಗಳ ಪರಸ್ಪರ ಅಡ್ಡಿಯಾಗದ ನೋಡಿಕೊಳ್ಳುವುದು, ವಿಮಾನಗಳಿಗೆ ದಿಕ್ಕು, ಎತ್ತರ ಮತ್ತು ವೇಗದ ಸೂಚನೆಯನ್ನ ನೀಡುವುದು, ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಕ್ರಮಗಳನ್ನ ನಿಯಂತ್ರಿಸುವುದು, ಆಕಾಶದಲ್ಲಿ ಹವಾಮಾನ ಮಾಹಿತಿ ಮತ್ತು ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುವುದು, ರನ್ವೇ ಮತ್ತು ಟ್ಯಾಕ್ಸಿವೇ ಮೇಲೆ ಸಂಚಾರ ನಿಯಂತ್ರಿಸುವುದು, ತುರ್ತು ಪರಿಸ್ಥಿತಿಯಲ್ಲಿ ವಿಮಾನಕ್ಕೆ ಸಹಾಯ ಮಾಡುವುದು, ಅತ್ಯಾಧುನಿಕ ರೇಡಾರ್ಗಳು 100 ಮೈಲಿಗಳವರೆಗೆ ವಿಮಾನಗಳನ್ನ ಟ್ರ್ಯಾಕ್ ಮಾಡುವ ಶಕ್ತಿ ಈ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಇರುತ್ತದೆ. ಅಂದ ಹಾಗೆ ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣ ವ್ಯವಸ್ಥೆ ಗಂಟೆಗೆ 20,000 ಬ್ಯಾಗ್ಗಳನ್ನ ನಿರ್ವಹಿಸುತ್ತದೆ. ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಕೂಡ ಇರುತ್ತದೆ. ಫೇಸ್ ರಿಕಗ್ನಿಷನ್ ಅಂದ್ರೆ ಮುಖ ಗುರುತಿಸುವಿಕೆ ಈಗ ಬೋರ್ಡಿಂಗ್ ಪಾಸುಗಳ ಸ್ಥಾನವನ್ನ ಪಡೆದುಕೊಂಡಿವೆ. ಮೊದಲೆಲ್ಲ ನೀವು ಟಿಕೆಟ್ ಅನ್ನ ಕೊಟ್ಟು ಹೋಗಬಹುದಾಗಿತ್ತು. ಆದರೆ ಈಗ ಕಂಪಲ್ಸರಿ ಆಗಿ ಅಂದ್ರೆ ಮ್ಯಾಂಡೇಟರಿ ಆಗಿ ಯಾವುದೇ ಒಂದು ನೀವು ಏರ್ಪೋರ್ಟ್ ಒಳಗೆ ಹೋಗಬೇಕು ಹಾಗೂ ವಿಮಾನವನ್ನ ಹತ್ತಬೇಕೆಂದ್ರೆ ಈಗ ಬೋರ್ಡಿಂಗ್ ಪಾಸ್ ಜೊತೆಗೇನೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈಗ ಏರ್ಪೋರ್ಟ್ ಟರ್ಮಿನಲ್ ಗಳ ಮಧ್ಯೆ ದೊಡ್ಡ ದೊಡ್ಡ ಏರ್ಪೋರ್ಟ್ ಗಳಲ್ಲಿ ಮೆಟ್ರೋ ರೈಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೆಲವೊಂದು ಏರ್ಪೋರ್ಟ್ಗಳಲ್ಲಿ ಒಂದು ಟರ್ಮಿನಲ್ ಇನ್ನೊಂದು ಟರ್ಮಿನಲ್ಗೆ ಹೋಗುವಾಗ ಬಸ್ಸುಗಳ ವ್ಯವಸ್ಥೆ ಇರುತ್ತದೆ. ಆದರೆ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ಲಿ ಈಗ ಮೆಟ್ರೋ ವ್ಯವಸ್ಥೆ ಕೂಡ ಬಂದಿದೆ. ವಿಮಾನ ನಿಲ್ದಾಣಗಳಲ್ಲಿ ಇಂಧನ ತುಂಬುವ ಕೆಲಸವನ್ನು ಕೂಡ ಮಾಡಲಾಗುತ್ತದೆ. ವಿಮಾನದ ಪಂಪ್ ಲೈನ್ ಮೂಲಕ ಇಂಧನ ತುಂಬಲಾಗುತ್ತದೆ. ತುಂಬುವ ಪ್ರಮಾಣವನ್ನ ಪೈಲಟ್ ಮತ್ತು ಇಂಜಿನಿಯರ್ ದೃಢಪಡಿಸುತ್ತಾರೆ. ಏರ್ ಕ್ರಾಫ್ಟ್ ಟೋಯಿಂಗ್ ಕೂಡ ನೀವು ವಿಮಾನ ನಿಲ್ದಾಣದಲ್ಲಿ ಕಾಣಬಹುದು. ಪುಷ್ ಬ್ಯಾಕ್ ಟ್ರ್ಯಾಕ್ಟರ್ಗಳು ಬೃಹತ್ ವಿಮಾನಗಳನ್ನ ಒಂದು ಗೇಟಿನಿಂದ ಇನ್ನೊಂದು ಗೇಟಿಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಗ್ರೌಂಡ್ ಪವರ್ ಯೂನಿಟ್ಗಳು ಏರ್ಪೋರ್ಟ್ ನಲ್ಲಿ ಇರುತ್ತವೆ. ಇವು ನಿಂತಿರುವ ವಿಮಾನಗಳಿಗೆ ವಿದ್ಯುತ್ ಅನ್ನ ಪೂರೈಸುತ್ತವೆ. ಹಾಗೆಯೇ ವಿಮಾನ ನಿಲ್ದಾಣದಲ್ಲಿ ಪಕ್ಷಿ ನಿಯಂತ್ರಣ ಅಂದ್ರೆ ಬರ್ಡ್ ಕಂಟ್ರೋಲ್ ವ್ಯವಸ್ಥೆ ಕೂಡ ಇರುತ್ತದೆ. ಇದು ವಿಮಾನ ನಿಲ್ದಾಣದ ಸುತ್ತಮುತ್ತ ಪಕ್ಷಿಗಳು ಹಾರದಂತೆ ತಡೆಯುವ ಕ್ರಮವನ್ನ ಮಾಡುತ್ತವೆ. ಇದು ವಿಮಾನ ನಿಲ್ದಾಣದ ಸುರಕ್ಷತೆಗೆ ಅತ್ಯಂತ ಅಗತ್ಯವಾದಂತಹ ಕೆಲಸವಾಗಿದೆ. ವಿಮಾನ ಹಾರಾಟ ಅಥವಾ ಇಳುವ ವೇಳೆ ಪಕ್ಷಿಗಳು ಇಂಜಿನ್ಗೆ ಬಿದ್ದರೆ ಅದು ಬರ್ಡ್ ಸ್ಟ್ರೈಕ್ ಎಂದು ಕರೆಯಲಾಗುತ್ತದೆ. ಇದು ಇಂಜಿನ್ ಹಾನಿಯಾಗುವುದರ
ಜೊತೆಗೆ ಅಪಘಾತಕ್ಕೂ ಕಾರಣವಾಗಬಹುದು. ಆದ್ದರಿಂದ ವಿಮಾನ ನಿಲ್ದಾಣದಲ್ಲಿ ಪಕ್ಷಿಗಳನ್ನ ದೂರಿಡುವ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಪಕ್ಷಿಗಳನ್ನು ಹೆದರಿಸಲು ಸ್ಪೀಕರ್ಗಳಲ್ಲಿ ಬಲವಾದ ಶಬ್ದಗಳನ್ನ ಅಥವಾ ಶತ್ರು ಪಕ್ಷಿಗಳ ಕೂಗನ್ನ ಪ್ರಸಾರ ಮಾಡುತ್ತಾರೆ. ಸಣ್ಣ ಸ್ಫೋಟಕ ಶಬ್ದಗಳು ಹಾಗೂ ಬೆಳಕುಗಳಿಂದ ಪಕ್ಷಿಗಳನ್ನು ಓಡಿಸುವ ವ್ಯವಸ್ಥೆ ಇರುತ್ತದೆ. ರಾತ್ರಿಯ ಸಮಯದಲ್ಲಿ ಹಸಿರು ಮತ್ತು ಕೆಂಪು ಲೇಸರ್ ಬೀಮ್ಗಳಿಂದ ಪಕ್ಷಿಗಳನ್ನ ಹೆದರಿಸಲಾಗುತ್ತದೆ. ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲಿ ಸೆಕ್ಯೂರಿಟಿಯು ತುಂಬಾನೇ ಟೈಟ್ ಆಗಿರುತ್ತದೆ. ಇದೇ ಕಾರಣ ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲಿ ಸ್ಕ್ಯಾನಿಂಗ್ ಸಿಸ್ಟಮ್ ಕೂಡ ಇರುತ್ತದೆ. ಪ್ರಯಾಣಿಕರು ಮತ್ತು ಅವರ ಸರಕುಗಳನ್ನು, ಅಪಾಯಕಾರಿ ವಸ್ತುಗಳನ್ನು ಅಥವಾ ನಿಷೇಧಿತ ವಸ್ತುಗಳನ್ನ ಖಚಿತಪಡಿಸಿಕೊಳ್ಳಲು ಈ ಸುರಕ್ಷತೆ ತಪಾಸಣೆ ವ್ಯವಸ್ಥೆ ಇರುತ್ತದೆ. ವಿಮಾನದಲ್ಲಿ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು ಅಥವಾ ಅಪಾಯಕಾರಿ ವಸ್ತುಗಳು ಸಾಗದಂತೆ ಇದು ತಡೆಯುತ್ತದೆ. ಪ್ರಯಾಣಿಕ ಹಾಗೂ ವಿಮಾನ ಸಿಬ್ಬಂದಿಯ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ವಿಮಾನ ನಿಲ್ದಾಣದ ಸ್ಕ್ಯಾನಿಂಗ್ ಪ್ರಕ್ರಿಯೆ ಹಂತವಾಗಿರುತ್ತದೆ. ಮೊದಲನೇದಾಗಿ ಪ್ರಯಾಣಿಕರ ತಪಾಸಣೆ ಅಂದ್ರೆ ಬಾಡಿ ಸ್ಕ್ಯಾನಿಂಗ್. ಪ್ರಯಾಣಿಕರು ಮೆಟಲ್ ಡಿಟೆಕ್ಟರ್ ಡೋರ್ ಮೂಲಕ ಹಾದು ಹೋಗುತ್ತಾರೆ. ಯಾವುದೇ ಲೋಹದ ವಸ್ತು ಇದ್ದರೆ ಅಲಾರಾಂ ಶಬ್ದ ಆಗುತ್ತದೆ. ಶಂಕೆ ಬಂದರೆ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಉಪಯೋಗಿಸಿ ಸಿಬ್ಬಂದಿ ಮತ್ತೆ ತಪಾಸು ಮಾಡುತ್ತಾರೆ. ಕೆಲವು ವಿಮಾನ ನಿಲ್ದಾಣದಲ್ಲಿ ಬಾಡಿ ಸ್ಕ್ಯಾನರ್ ಕೂಡ ಇರುತ್ತದೆ. ಇದು ಬಟ್ಟೆಯ ಒಳಗಡೆ ಅಡಗಿಕೊಂಡಿರುವ ವಸ್ತುಗಳನ್ನ ಪತ್ತೆ ಹಚ್ಚುತ್ತದೆ. ಯಾಕಂದ್ರೆ ಹಲವಾರು ಸ್ಮಗ್ಲಿಂಗ್ ಮಾಡುವವರು ತಮ್ಮ ಒಳ ಉಡುಪುಗಳಲ್ಲೂ ಕೂಡ ಚಿನ್ನ, ಡೈಮಂಡ್ ಅನ್ನ ಇಟ್ಟುಕೊಂಡು ಸಾಗಿಸುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ಬ್ಯಾಗೇಜ್ ಸ್ಕ್ಯಾನಿಂಗ್ ಕೂಡ ನಡೆಯುತ್ತದೆ. ಎಲ್ಲಾ ಕೈ ಬ್ಯಾಗ್ಗಳು, ಚೆಕ್ ಇನ್ ಬ್ಯಾಗ್ಗಳು ಎಕ್ಸ್ರೇ ಸ್ಕ್ಯಾನರ್ ಮೂಲಕ ಹಾದು ಹೋಗಬೇಕಾಗುತ್ತದೆ. ಈ ಯಂತ್ರಗಳು ಬ್ಯಾಗ್ ಒಳಗಿನ ವಸ್ತುಗಳ ಚಿತ್ರವನ್ನ ಪರದೆಯ ಮೇಲೆ ತೋರಿಸುತ್ತವೆ. ಶಂಕೆ ಕಂಡು ಬಂದಲ್ಲಿ ಆ ಬ್ಯಾಗ್ ಗಳನ್ನ ತೆಗೆದು ಮತ್ತೆ ಸುರಕ್ಷತಾ ಸಿಬ್ಬಂದಿ ಅದನ್ನ ಪರಿಶೀಲಿಸುತ್ತಾರೆ. ಏರ್ಪೋರ್ಟ್ಗಳಲ್ಲಿ ಇತ್ತೀಚೆಗೆ ಬೆಕ್ಕುಗಳನ್ನು ಕೂಡ ಸಾಕಲಾಗುತ್ತಿದೆ. ಕಾರಣ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಇಲಿಗಳನ್ನ ನಿಯಂತ್ರಿಸಲು ಈ ಬೆಕ್ಕುಗಳನ್ನ ಸಾಕುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಒಂದು ಏರ್ಪೋರ್ಟ್ ನಲ್ಲಿ ಏನೆಲ್ಲಾ ವ್ಯವಸ್ಥೆ ಇರುತ್ತದೆ ಅನ್ನೋದನ್ನ, ಯಾವೆಲ್ಲ ಏರ್ಪೋರ್ಟ್ಗಳು ಹೇಗೆಲ್ಲ ಇವೆ ಅನ್ನೋದು ಈಗ ನಿಮಗೆ ಗೊತ್ತಾಗಿರಬಹುದು. ನಿಮಗೇನಾದ್ರೂ ಒಂದು ವಿಚಿತ್ರ ಅನುಭವಗಳು ನಿಮ್ಮ ಜೊತೆ ಆಗಿದ್ದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಅಲ್ಲಿ ಹಾಕಿ. ಇಂತಹದೇ ಏರ್ಪೋರ್ಟಿನ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ.